ಈ ಕೇಕ್ ರೆಸಿಪಿ ಒಳಗೆ ಯಾವ ಕೇಕ್ ಆದರೂ ಎಲ್ಲರಿಗೂ ಇಷ್ಟ ಆಗಾಕವು. ಇವತ್ತು ನಾವು ಮನ್ಯಾಗನ ರವಾದಿಂದ ಕೇಕ್ ಮಾಡ್ಕೊಂಬರೋಣ ಬರ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಳಾಕ್ತೀನಿ. ನೋಡಿರಿ, ಮೊದಲಿಗೆ ನಾನು 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆ. ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ. 2/3 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿರಿ. ಇಷ್ಟಾದರೆ ಸಾಕು. ಇದಕ್ಕೆ ನಾವು ಇವಾಗ 1/4 ಕಪ್ನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳಕತ್ತೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು, ಆದರೆ ಸನ್ಫ್ಲವರ್ ಎಣ್ಣೆ ಹಾಕೊಂಡ್ರೆ ಚಲೋ. ಇವಾಗ ನೋಡಿರಿ, 1/4 ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು 1/2 ಕಪ್ನಷ್ಟು ಹಾಲು ಹಾಕ್ಕೊಳಕತ್ತೀನಿ. ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರೋ ಹಾಲನ್ನ ಹಾಕೋರಿ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರೋ ಹಾಲನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿರಿ. ನೋಡಿರಿ, ಈ ರವಾ ಕೇಕ್ ಅಂತೂ ಸ್ಪಾಂಜಿಯಾಗಿ ಅಷ್ಟು ಕರೆಕ್ಟಾಗಿ ಭಾಳ ಸ್ವೀಟಾಗಿ ಬಂದಿರ್ತೈತಿ ನೋಡಿರಿ. ಇವಾಗ ಸೈಡ್ನ್ಯಾಗ ಬೌಲ್ನ್ಯಾಗ ಈ ಮಿಕ್ಸರ್ ಮಾಡಿಟ್ಟಿದ್ದನ್ನ ತೆಗೆದು ಇಟ್ಕೊಳಕತ್ತೀನಿ. ಇವಾಗ ನೋಡಿರಿ, ಅದಕ್ಕೆ 1/2 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಈ ಬೇಕಿಂಗ್ ಪೌಡ್ರ್ ಮಾರ್ಕೆಟ್ನಾಗ ಈಸಿಯಾಗಿ ಸಿಗ್ತೈತಿ, ಇಲ್ಲಾಂದ್ರೆ ಆನ್ಲೈನ್ದಾಗೂ ತರಿಸ್ಕೋಬೋದು ನೀವು. 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಇದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಕೇಕ ಒಳಗೆ ಭಾಳ ಅಂದ್ರೆ ಭಾಳ ಫ್ಲೇವರ್ ಬರ್ತೈತಿ, ಹೀಗಾಗಿ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೈನಾಪಲ್ ಎಸೆನ್ಸ್ನು ಹಾಕ್ಕೊಳ್ಬೋದು. ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದನ್ನು ಕರೆಕ್ಟಾಗಿನ ಬ್ಯಾಟ್ರ್ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಮಿಕ್ಸ್ ಮಾಡ್ಕೋದ್ರಾಗ ತಪ್ಪಿದ್ವಿ ಅಂದ್ರೆ ಕೇಕ ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ಇಲ್ಲೇ ಕರೆಕ್ಟಾಗಿನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ, ನಾನು ತೋರ್ಸಾತೀನಿ. ಹಿಂಗೆ ರೌಂಡ್ ಶೇಪ್ ಮಾಡ್ಕೊಂಡು ನಡು ಒಂದು ಗೆರೆ ಎಳ್ಕೊಬೇಕು. ಹಿಂಗೆ ನಾವು ಕೇಕ್ ಬ್ಯಾಟ್ರನ್ನ ರೆಡಿ ಮಾಡ್ಕೋಬೇಕು ನೋಡಿರಿ. ಮೊದಲಿಗೆ ನೋಡಿರಿ, ನೀವು ಹಿಟ್ಟಿನಿಂದನೂ ಕೇಕ್ ಮಾಡ್ಕೋಬೋದು, ರವಾದಿಂದನೂ ಕೇಕ್ ಮಾಡ್ಕೋಬೋದು ಮತ್ತು ಬಿಸ್ಕಿಟ್ನಿಂದನೂ ಕೇಕ್ ಮಾಡ್ಕೋಬೋದು. ಇವತ್ತು ನಾನು ಬಾಂಬೆ ರವಾದಿಂದ ಮನೆಯಾಗನೇ ಯಾವ ರೀತಿ ಕೇಕ್ ಮಾಡ್ಕೊಳ್ಳೋದು ಅಂಥೇಳಿ ತೋರ್ಸಾತೀನಿ. ಇವಾಗ ಕೇಕ್ ಮಾಡಲ್ನ ತೊಗೊಂಡಿದ್ದೀನಿ. ತೊಗೊಂಡು ಅದಕ್ಕೆ ಬಟರ್ ಪೇಪರ್ನ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಮ ಹತ್ರ ಕೇಕ್ ಮಾಡಲ್ ಇರ್ಲಿಕ್ಕಂದ್ರೆ ಬೋಗಾನಿ ಇರ್ತಾವಲ್ಲ ಮನ್ಯಾಗ, ಆ ಬೋಗಾನಿ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಬಟರ್ ಪೇಪರ್ ಇರ್ಲಿಕ್ಕಂದ್ರೆ ಅದಕ್ಕೆ ಮೇದಾ ಹಿಟ್ಟನ್ನ ಉದುರಿಸ್ಕೊಂಡು ಮಾಡ್ಕೊಂಡ್ರಂದ್ರೆ ಪರ್ಫೆಕ್ಟಾಗಿನ ಕೇಕ್ ರೆಡಿ ಆಕತಿ ನೋಡಿರಿ. ಇವಾಗ ಪೇಪರ್ನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೋತೀನಿ ನೋಡಿರಿ ಸೈಡ್ನಾಗೆಲ್ಲ. ನೋಡಿರಿ, ಮಕ್ಕಳಿಗೆ ಕೇಕ್ ಅಂದ್ರೆ ಭಾಳ ಇಷ್ಟ ಆಕತಿ. ಅಷ್ಟು ಇಷ್ಟಪಟ್ಟರು ತಿಂತಾರೆ ಮನ್ಯಾಗ ಮಾಡಿದ ಕೇಕ್ನು. ನಾವು ಇದನ್ನು ಮಾರ್ಕೆಟ್ನಾಗ ತಂದಿರ್ತೀವಲ್ಲ, ಅದೇ ರೀತಿನ ಫ್ಲೇವರ್ ಬರ್ತಿರ್ತೈತಿ ಮತ್ತು ಬಾಯಾಗೂ ಅಷ್ಟು ರುಚಿಯಾಗಿರ್ತೈತಿ. ಇವಾಗ ಸೈಡ್ನಾಗ ಮಾಡಿಟ್ಟಿದ್ದು ಬ್ಯಾಟರ್ನ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಇಷ್ಟು ಹಾಕ್ಕೊಂಡು ಒಂದು ಸರಿ ಡಿಪ್ ಮಾಡ್ಕೋಬೇಕು. ಇದನ್ನು ಡಿಪ್ ಮಾಡಿಕೊಂಡು ಸೈಡ್ನ್ಯಾಗ ನಾವು ಯಾವ್ದು ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ತೊಗೋಬೋದು. ನೀವು ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರ್ತೈತಲ್ಲ ಆ ಡ್ರೈ ಫ್ರೂಟ್ಸ್ನ ಹಾಕೋರಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಕಡಾನ್ಗೆ ಇಟ್ಕೊಂಡು ಅದ್ರೊಳಗೆ ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಒಂದು 45 ನಿಮಿಷ ನಾವು ಇದನ್ನು ಗ್ಯಾಸ್ನ ಲೋ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿರಿ. ಈ ರೀತಿ ಚಾಕುಯಿಂದನ ತೆಗೆದು ತೋರಿಸಿದ್ದೀನಿ ನಾನು, ಹತ್ಕೊಂಡಿಲ್ಲ. ಹಿಂಗಾಗೈತಂದ್ರೆ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ಅರ್ಥ. ಇದನ್ನೊಂದು 10 ನಿಮಿಷ ಆರಿಸ್ಕೊಂಡು ಇವಾಗ ಓಪನ್ ಮಾಡಿ ತೋರ್ಸಾತೀನಿ ನೋಡಿರಿ ಎಷ್ಟು ಕರೆಕ್ಟಾಗಿ ರೆಡಿ ಆಗೈತಿ. ಇದು ಬಟರ್ ಪೇಪರ್ನ ಸೊಕಾಸನ ತಕ್ಕೋಬೇಕು ನಾವು. ಹಿಂಗೆ ನೋಡಿ, ನಾವು ಬಿಸಿ ಇದ್ದಾಗ ತಕ್ಕೊಂಡ್ವಿ ಅಂದರೆ ಈ ಬಟರ್ ಪೇಪರ್ಗೆ ಕೇಕ್ ಅಂಟ್ಕೊಂಡು ಬಟರ್ ಪೇಪರ್ಗೆ ಹತ್ಕೊಂಡು ಮುರಿದು ಬಿಡ್ತೈತಿ. ಹೀಗಾಗಿ ಆರಿದ ತಕ್ಷಣ ನಾವು ಕೇಕ್ ಓಪನ್ ಮಾಡ್ಕೋಬೇಕು ನೋಡಿರಿ. ಎಷ್ಟು ಸ್ಪಾಂಜಿಯಾಗಿ ರವೆ ಒಳಗನ ಕೇಕ್ ರೆಡಿ ಆಗೈತಿ. ನಾವು ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀವಿ ನೋಡಿರಿ ಎಷ್ಟು ಕರೆಕ್ಟಾಗಿ ಆಗೈತೆ ಅಂಥೇಳಿ. ನೋಡಿರಿ, ಮೊದಲಿಗೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದು ಒಳಗೆಲ್ಲ ಸೇರ್ಕೊಂಡು ಬಿಡ್ತಾವೆ. ಹೀಗಾಗಿ ಸ್ವಲ್ಪ ಒಂದು ಅರ್ಧ ಕೇಕ್ ರೆಡಿ ಆಗೈತೆ ಅಂದಮ್ಯಾಗ ಮತ್ತು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕೋಬೇಕು ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಕೇಕ್ ರೆಡಿ ಆಗೈತಿ. ಮಕ್ಕಳಿಗೆ ಈ ಕೇಕ್ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಕತಿ. ಹೆಂಗಾಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.